ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 100ಕ್ಕೆ 100 ವಿದ್ಯಾರ್ಥಿಗಳು ಉತ್ತೀರ್ಣರಾಗಬೇಕೆಂಬ ಗುರಿ ಈ ಹಿಂದೆಯೇ ನಮ್ಮ ನಿರ್ಧಾರವಾಗಿತ್ತು. 100ಕ್ಕೆ 100 ಮಕ್ಕಳು ಕೋವಿಡ್-19 ನಿಂದಾಗಿ ಮನೆಯಲ್ಲೇ ಇದ್ದು ಹೋಂವರ್ಕ್ ಮಾಡಿದ್ದಾರೆ. ಹಾಗಾಗಿ ಮಳೆಗಾಲ ಮತ್ತು ಕೊರೋನಾದ ಹೆಚ್ಚುವರಿ ಸವಾಲಿನ ಮಧ್ಯೆಯೂ ವಿದ್ಯಾರ್ಥಿಗಳು 100ಕ್ಕೆ 100 ಉತ್ತೀರ್ಣರಾಗಲಿದ್ದಾರೆ ಅಂತ ಶಾಸಕ ಸಂಜೀವ ಮಠಂದೂರು ಹೇಳಿದರು. ಜೂನ್ 25ರಿಂದ ನಡೆಯಲಿರುವ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಂಬಂಧಿಸಿ ಅವಿಭಜಿತ ಪುತ್ತೂರು ಕಡಬ ತಾಲೂಕಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಹಾಜರಾಗುವ 5,007 ವಿದ್ಯಾರ್ಥಿಗಳಿಗೆ ಶಾಲಾ ಕೊಠಡಿಗಳ ಸಂಖ್ಯೆ, ಕೊರೋನಾ, ಡೆಂಗ್ಯೂ, ಸಾಂಕ್ರಾಮಿಕ ರೋಗಗಳ ಮುನ್ನೆಚ್ಚರಿಕೆ ಕ್ರಮಗಳು ಮತ್ತು ಪರೀಕ್ಷಾ ಕೇಂದ್ರದ ವಲಯದಲ್ಲಿ ಶಾಂತಿ ಸುವ್ಯವಸ್ಥೆಯ ದೃಷ್ಟಿಯಿಂದ ಸೂಕ್ತ ಬಂದೋಬಸ್ತ್ ಮಾಡುವ ಕುರಿತು ಜೂನ್ 15ರಂದು ಇಲ್ಲಿನ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದ ತಾಲೂಕು ಮಟ್ಟದ ಅಧಿಕಾರಿಗಳ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿದರು. ಎಲೆಕ್ಟ್ರಿಸಿಟಿ ಸರಿ ಉಂಟಾ ಇಲ್ವಾ, ಇನ್ನೊಂದು ಹೋಗುವಂತ ದಾರಿ ಇತ್ಯಾದಿ ಗೊತ್ತಿದೆ. ಮತ್ತೆ ಸ್ಯಾನಿಟೈಸರ್, ಪ್ಲಾಸ್ಟಿಕ್ಗಳ ಬಳಕೆ ಬಗ್ಗೆ ಇದ್ರ ಬಗ್ಗೆ ಒಟ್ಟು ವ್ಯವಸ್ಥಿತವಾಗಿ ಒಂದು ಪರೀಕ್ಷೆಯನ್ನು ಮಾಡೋ ದೃಷ್ಟಿಯಿಂದ ಅಲ್ಲಿ ಏನೇನು ಮೂಲಭೂತ ಸೌಲಭ್ಯಗಳು ಬೇಕು. ಇವತ್ತು ಕೋವಿಡ್-19ಗೆ ಇವತ್ತು ಸರ್ಕಾರ ಏನೊಂದು ಮಾನದಂಡ ಮಾಡಿದೆ ಸುರಕ್ಷತೆಯ ದೃಷ್ಟಿಯಿಂದ. ಆ ಸುರಕ್ಷತೆಯ ದೃಷ್ಟಿಯಿಂದ ಏನೇನು ಮಾಡಬೇಕು ಇದರ ಬಗ್ಗೆ ಪಟ್ಟಿ ಮಾಡಿಕೊಂಡ್ರೆ ಪಂಚಾಯಿತಿನ ವಿಡಿಯೋ ಅದನ್ನು ಇಂಪ್ಲಿಮೆಂಟ್ ಮಾಡುವ ಸಂಗತಿ ಮಾಡ್ತಾರೆ. ಇನ್ನೊಂದು ಕೋವಿಡ್-19 ಒಂದಷ್ಟು ಮಕ್ಕಳಿಗೆ ಭಯದ ವಾತಾವರಣ ಇದೆ, ಮಕ್ಕಳಿಗಿಂತಲೂ ಮಕ್ಕಳ ಹೆತ್ತವರಿಗೆ ಭಯದ ವಾತಾವರಣ ಇದೆ. ಈ ದೃಷ್ಟಿಯಿಂದ ಮಕ್ಕಳನ್ನು ಹೆತ್ತವರೇ ಕರ್ಕೊಂಡು ಬರ್ತಾರೆ, ಅವರು ವಾಹನದಲ್ಲಿ ಬಿಡುತ್ತಿಲ್ಲ. ಈ ಸಂದರ್ಭದಲ್ಲಿ ಅವರನ್ನು ಕೂಡ ಎಷ್ಟು ಮಕ್ಕಳು ಬರ್ತಾರೋ ಅದರ 3-2 ಅಂಶ ಮಕ್ಕಳ ಹೆತ್ತವರು ಬರ್ತಾರೆ ಪರೀಕ್ಷಾ ಕೇಂದ್ರಗಳಿಗೆ. ಆಗಲೂ ಎಚ್ಚರಿಕೆ ಗಮನ ಕೊಡಬೇಕು ಅಂತೇಳಿ ಅವರು ಒಟ್ಟಾಗಿ ಇರುವಂಥದ್ದು, ಮಾಸ್ಕ್ ಹಾಕದೆ ಬರುವಂಥದ್ದು, ಇದೆಲ್ಲ ಜನಜಂಗುಳಿ ಆಗದಾಗಿ ನೋಡ್ಕೊಳ್ಳುವಂಥ ಸಂಗತಿ ಕೂಡ ಇದೆ. ಹಿಂದಿನ ಹಾಗೆಲ್ಲ ಏನಾದರೂ ಪರೀಕ್ಷಾ ಸೆಂಟರ್ ಅಂದರೆ ಸ್ವಲ್ಪ ಅಲ್ಲಿ ಗೊಂದಲ ಇರ್ತದೆ, 1.1 ಸೆಕ್ಷನ್ ಹಾಕಿರಲ್ಲ, ಸೆಕ್ಷನ್ ಎಲ್ಲ ಹಾಕಿರ್ತಾರೆ. ಆದರೆ ಈ ಸಲ ಹೆಚ್ಚು ಗಮನ ಕೊಡಬೇಕು. ವೇದಿಕೆಯಲ್ಲಿ ಸಹಾಯಕ ಕಮಿಷನರ್ ಡಾಕ್ಟರ್ ಯತೀಶ್ ಉಳ್ಳಾಲ್, ತಹಶೀಲ್ದಾರ್ ರಮೇಶ್ ಬಾಬು, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಭಂಡಾರಿ ಹಾಗೂ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು.